ಅತೃಂಗಿ 2022 ಎನ್ನುವ ಬೇಸಿಗೆ ಶಿಬಿರವನ್ನು ಮೇ 1 ಮತ್ತು 2 ರಂದು ನಗರದ ಪಿಲಿಕುಳ ಗಾಲ್ಫ್ ಕ್ಲಬ್ನ ಮುಂಭಾಗದಲ್ಲಿರುವ ರಾಜೀವಿ ವಿಶ್ವಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಕಲಾವಿದರಾದ ಸಿಎ ವೃಂದಾ ಕೊನ್ನಾರ್ ತಿಳಿಸಿದ್ದಾರೆ. ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಯುವಚೇತನ ಹೊಸಬೆಟ್ಟು ಇವರ ಸಹಕಾರದಲ್ಲಿ ಶ್ರೀನಿಧಿ ರಾವ್ ಹಾಗೂ ಶ್ರೀವತ್ಸ ಭಟ್ ಇವರ ನೇತೃತ್ವದಲ್ಲಿ ಶಿಬಿರವು ನಡೆಯಲಿದೆ. ಶಿಬಿರವು ಪ್ರತಿದಿನ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ಇದ್ದು 5 ರಿಂದ 15 ವರ್ಷದೊಳಗಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಶಿಬಿರದ ಉದ್ಘಾಟನೆಯನ್ನ ರಾಜಕಮಲ್ ಹೋಟೆಲ್ನ ಮಾಲಕರಾದ ಮುಗೇರುಮನೆ ನಾರಾಯಣ್ ಪೂಜಾರಿ ನೆರವೇರಿಸಲಿದ್ದಾರೆ. ಅಗರಿ ಎಂಟರ್ಪ್ರೈಸಸ್ನ ಮಾಲಕರಾದ ರಾಘವೇಂದ್ರ ರಾವ್, ಖ್ಯಾತ ಸಂಘಟಕರು ಹಾಗೂ ಕಲಾವಿದರಾದ ಕದ್ರಿ ನವನೀತ್ ಶೆಟ್ಟಿ, ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ ವಿಜೇತೆ ಕೆ ಕಲಾವತಿ, ವಾಮಂಜೂರಿನ ಸೇಂಟ್ ರೇಮಂಡ್ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ವಿದ್ಯಾ ಎಲ್ ಪಿಂಟೋ, ಹೊಸಬೆಟ್ಟು ಯುವ ಚೇತನದ ಅಧ್ಯಕ್ಷರಾದ ಪ್ರಶಾಂತ್ ರಾವ್ ಭಾಗವಹಿಸಲಿದ್ದಾರೆ ಎಂದರು. ನಾಡು ಮೇ 1 ಹಾಗೂ 2 ರಂದು ಆಯೋಜನೆ ಆಗಲಿಕ್ಕಿದೆ. ಶಿಬಿರದ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಿಎ ವೃಂದಾ ಕೊನ್ನಾರ್ ಕಲಾವಿದರು, ಅದೇ ರೀತಿ ಮೈತ್ರಿ ಉಪಾಧ್ಯ, ಈಕೆ ಕೂಡ ಕಲಾವಿದೆ, ಕಲಾ ಶಿಕ್ಷಕಿಯೂ ಹೌದು. ಇವರಿಬ್ಬರ ಮೇಲ್ವಿಚಾರಣೆಯಲ್ಲಿ ಈ ಶಿಬಿರವು ಜರುಗಲಿಕ್ಕಿದೆ. 5 ರಿಂದ 15 ವರ್ಷದ ಒಳಗಿನ ಮಕ್ಕಳಿಗೆ ಅವರನ್ನು ನಾವು ಮುಖ್ಯವಾಗಿ ಗುರಿಯಾಗಿರಿಸಿಕೊಂಡು ಈ ಶಿಬಿರವನ್ನು ನಾವು ಆಯೋಜನೆಯನ್ನ ಮಾಡಿದ್ದೇವೆ. ನಮ್ಗೆ ಯಾರಾದರೂ ಪ್ರೋತ್ಸಾಹ ಸಿಗಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ನಮ್ಮ ಊರಿನ ಒಂದು ಸಂಘ ಸಂಸ್ಥೆಯಾದಂತಹ ಯುವಚೇತನ ರಿಜಿಸ್ಟರ್ಡ್ ಹೊಸಬೆಟ್ಟು ಇವರ ಸಹಕಾರವನ್ನ ಶ್ರೀನಿಧಿ ಹಾಗೂ ಶ್ರೀವತ್ಸ ಇವರು ಬಯಸಿದ್ರು. ಇವರಿಬ್ಬರು ಕೂಡ ಇದೇ ಸಂಸ್ಥೆಯ ಸದಸ್ಯರು ಹೌದು. ಹಾಗಾಗಿ ಯುವಚೇತನ ರಿಜಿಸ್ಟರ್ಡ್ ಇದರ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಇವರ ಬೆಂಬಲದೊಂದಿಗೆ, ಇವರ ನಿರಂತರ ಪ್ರೋತ್ಸಾಹದೊಂದಿಗೆ ಈ ಶಿಬಿರ ನಾಡ್ದು ಆಯೋಜನೆಗೊಳ್ಳಿಕ್ಕಿದೆ. ರಾಜೀವಿ ವಿಶ್ವಾಂಗಣ, ಪಿಲಿಕುಳ ಗಾಲ್ಫ್ ಕ್ಲಬ್ಬಿನ ಮುಂಭಾಗದಲ್ಲಿ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿಧಿ ರಾವ್, ಶ್ರೀವತ್ಸ ಭಟ್, ಮೈತ್ರಿ ಉಪಾಧ್ಯ, ಪ್ರಶಾಂತ್ ರಾವ್, ಸಂದೀಪ್ ಪೂಜಾರಿ ಉಪಸ್ಥಿತರಿದ್ದರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980238076.